ಜಿಲ್ಲಾ ಆರೋಗ್ಯ ಬುಕ್ಕ ಕುಟುಂಬ ಕಲ್ಯಾಣ ಇಲಾಖೆ ಕೂಡಲದ ನಿಲೆಟ್ಟು ಗುರುವಾರ ರಾಷ್ಟ್ರೀಯ ಡೆಂಗ್ಯೂ ದಿನಾಚರಣೆ ನಡಪಾಯಿರು. ಆಲೆಕ್ಕೋಡು ಕೂಡಲ ಇಲಾಖೆ ಆಫೀಸರ್ದು ಸ್ಟೇಟ್ ಬ್ಯಾಂಕ್ ಮುಟ್ಟ ಜಾಗೃತಿ ಜಾಥಾ ಆಚರಣೆ ಆದಿ. ರಾಷ್ಟ್ರೀಯ ಡೆಂಗ್ಯೂ ದಿನಾಚರಣೆ ಗುರುವಾರ ನಡೆದಿದೆ. ಕುಡ್ಲಡ್ ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಬುಕ್ಕ ಕುಟುಂಬ ಕಲ್ಯಾಣ ಇಲಾಖೆ ನಡಪಾಯಿನ ಕಾರ್ಯಕ್ರಮ ಉಂಟು. ನೆಹರು ಮೈದಾನ ಮುಖ್ಯ ಮಾರ್ಗದ ಇಲಾಖೆ ಆಫೀಸರ್ದು ಸ್ಟೇಟ್ ಬ್ಯಾಂಕ್ ಮುಟ್ಟ ಡೆಂಗ್ಯೂ ಜಾಗೃತಿ ಜಾಥಾ ನಡಪಾಯಿರು. ಜಾಥಾದ ಬುಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಬುಕ್ಕ ಕುಟುಂಬ ಕಲ್ಯಾಣಾಧಿಕಾರಿ Dr.Ramakrishna ಜಿಲ್ಲಾ ಪಂಚಾಯತ್ ಸುದ್ದಿಕೂಟ ನಡಪಾದು ಡೆಂಗ್ಯೂ ಸೀಕದ ಬಗೆಟ್ ಜನಕ್ಕಳು ಜಾಗೃತಿ ಆವಡಾಯಿನ ಬಗೆಟ್ ವಿವರ ಕುರಿಯಿರು. ಡೆಂಗ್ಯೂ ಪಗರ್ನ ಸೀಕ್ ಈಡಿಸ್ ಈಜಿಪ್ಟ್ ಪೊಣ್ಣು ಉಮಿಲಿಡ್ದು ಡೆಂಗ್ಯೂ ಜ್ವರ ಪದರ್ನು 4 ನಮೂನೆದ ವೈರಸ್ ಇತ್ತದು. ಸಾಮಾನ್ಯ ಜ್ವರ, ನೆತ್ತಿರು ಬರ್ಪುನ ಜ್ವರ, ಮಸಿದಪ್ಪುನ ಜ್ವರ ಇಂಚ 3 ನಮೂನೆದ ಜ್ವರ ಉಂಟು. ಒರಡ್ದೊರನೆ ಜೋರದ ಜ್ವರ, ಮುಂಡ ಮಾಸದ ಜಾಗಿಲೆಡು ಬೇನೆ ಬುಕ್ಕ ಕಣ್ಣು ಬೇನೆ ಒಂದು ಸಾಮಾನ್ಯ ಡೆಂಗ್ಯೂ ಜ್ವರದ ಲಕ್ಷಣ. ಉನ್ನತ ಒಟ್ಟು ಕಣ್ಣು ಕೆಂಪಾದು ಶರ್ರದ ಮೀಲಿಡು ದಪ್ಪ ಆಯ್ನ ಅಂಚ ತೋಜುನ ಮೂಂಕುಡು ನಿಜಿಟ್ಟು ನೆತ್ತಿರು ಬತ್ತಂಡ ಅವು ನೆತ್ತಿರು ಬರ್ಪುನ ಡೆಂಗ್ಯೂ ಜ್ವರ ಆದಿಪುಂಡು. ಜ್ವರ ನೆತ್ತಿರು ಬರ್ಪುನ ಬಂಜಿಬೇನೆ ಕಕ್ಕೆರೆ ಬರ್ಪುನಂಚಾದು ಅಪಗನ್ಯ ಮತಿತಪ್ಪುನಂಚ ಅಂಡ ಒಂದು ಮತಿತಪ್ಪುನ ಡೆಂಗ್ಯೂ ಜ್ವರ ಅಂದು Dr.Ramakrishna ಪಂಡಿರು. ಡೆಂಗ್ಯೂ ಗೊತ್ತಾಯಿನ ಬೆರಿಕೆ ನೆತ್ತಿರು ಪರೀಕ್ಷೆ NSN ಎಲಿಸಾ ಪರೀಕ್ಷೆ 5 ದಿನದ ಬುಕ್ಕ ನೆತ್ತಿರದ ಎಲಿಸಾ ಆಂಟಿಬಾಡಿ ಪರೀಕ್ಷೆ ಮಲ್ತದ್ದು. ಡೆಂಗ್ಯೂ ಜ್ವರ ಸರಿಯಾದ ತಿರಿಯೋಣಿ 2013 ಜನವರಿ ಹಿಡಿದು ಮೇ 15 ಮುಟ್ಟ 55 ಜನಕ್ಕೂ ಡೆಂಗ್ಯೂ ಜ್ವರ ಬೈದಿನಿಂದ Dr.Ramakrishna ತಿರಿಪಾಯರು. ಪ್ರಮುಖವಾಗಿ ಇದು ವೈರಲ್ ಕಾಯಿಲೆ. ಕೆಲವು ಬಾರಿ ಸಣ್ಣ ಮಟ್ಟ ಜ್ವರ, ಶೀತ ಆಗಿ ಅಥವಾ ಸ್ವಲ್ಪ ಗಂಟು ನೋವಿನಾಗಿದ್ದಾಗ ಕೆಲವರಲ್ಲಿ ತನ್ನಷ್ಟಕ್ಕೆ ವಾಸಿ ಆಗ್ತದೆ. ಕೆಲವರಲ್ಲಿ ಒಂದು 3-4 ದಿನಗಳಲ್ಲಿ ಕೂಡ ಲಕ್ಷಣಗಳು ಬಂದು ಹೋಗ್ಬೋದು. ಸಾಮಾನ್ಯವಾಗಿ ಒಬ್ಬ ಅನಾರೋಗ್ಯವಂತ ವ್ಯಕ್ತಿಗೆ ಇದು ಸೊಳ್ಳೆ ಕಚ್ಚಿದಾಗ ಆ ಸೊಳ್ಳೆ ಇನ್ನೊಬ್ಬ ವ್ಯಕ್ತಿ ಆರೋಗ್ಯವಂತ ವ್ಯಕ್ತಿಗೆ ಕಚ್ಚಿದಾಗ ಈ ಕಾಯಿಲೆ ಒಬ್ಬರಿಂದೊಬ್ಬರಿಗೆ ಹರಡ್ತದೆ. ಯಾರಲ್ಲಿ ರೋಗ ನಿರೋಧಕ ಕಡಿಮೆ ಆಗ್ತಾಗಿರ್ತದೆ ಅಥವಾ ಕೆಲವರಲ್ಲಿ ಸಮಸ್ಯೆಗಳು ಉಂಟಾಗ್ತದೆ ಅಂತ ಹೋಗುವಾಗ ಒಂದು ವಾರ 3-4 ದಿವಸಗಳ ನಂತರ ಒಂದು 10 ದಿವಸದ ಒಳಗೆ ಈ ಲಕ್ಷಣಗಳು ಪ್ರಾರಂಭ ಆಗ್ತದೆ. ಮ್ಯಾನ್ ಮೇಡ್ ಅಂತ ಹೇಳುವಂಥದ್ದು ಇದನ್ನು ಭಾಳ ಒತ್ತು ಕೊಡಬೇಕು. ನಮ್ಮ ಜನರು ಭಾಳ ವಿದ್ಯಾವಂತರಿದ್ದೇವೆ, ನಾವು ಇಲ್ಲೆಲ್ಲ ತಿಳಿದವರಿದ್ದೇವೆ, ಇದರ ಅನುಭವ ನಮ್ಮಲ್ಲೆಲ್ಲ ಇದೆ. ಇದನ್ನು ನಾವು ಹಂಚಿಕೊಂಡು ಬಹುಶಃ ಜಾಗೃತರಾಗಬೇಕು ಅಂತ ಹೇಳುವಂಥದ್ದು. ಬಹುಶಃ ಕಾಯಿಲೆ ಬಂದು ಪ್ಲೇಟ್ಲೆಟ್ಸ್ ಅಂಶಗಳು ಕಡಿಮೆಯಾಗಿ ರಕ್ತಸ್ರಾವಗಳ ಸಮಸ್ಯೆಯಾಗಿ ತೊಂದರೆಯಾಗಿ ಅವರು ಮರಣ ಆಗುವ ನಂತರ ನಾವು ಪಶ್ಚಾತ್ತಾಪ ಪಡೋದು ಬದಲು ಜನರು ಪ್ರಮುಖವಾಗಿ ನಮ್ಮ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಅದಕ್ಕೆ ಚಿಕಿತ್ಸೆ ಪಡೆಯುವಂಥದ್ದು. ಒಂದು ವೇಳೆ ಅಂತ ಗಂಭೀರದ ಸ್ಥಿತಿಗೆ ಹೋಗೋದಾಗ ಕೂಡಲೇ 108 ಅಥವಾ ನಮ್ಮ ವಾಹನಗಳನ್ನು ಬಳಸಿಕೊಂಡು ಆಂಬ್ಯುಲೆನ್ಸ್ಗಳನ್ನು ಬಳಸಿಕೊಂಡು ನಮ್ಮ ಜಿಲ್ಲಾ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುವಂಥ ಕೆಲಸ ಆಗಬೇಕು.